ಮಾತ್ರ ಇತ್ತಿನ ತಂದೆ ಪಗೆಲ್ದುವರೆಗೆ ಇರ್ಗಿರು. ಈ ಊರಿಗೊಂದು ಕಳಂಕ ತಂದಿದೆ ಅಂತ ಹೇಳ್ಬೋದು. ಬೆಳ್ತಂಗಡಿ ತಾಲೂಕಿನಲ್ಲಿ ಕೋಟಾ ನೋಟು ಸದ್ದು ಮಾಡ್ತಾ ಇದೆ ಅನ್ನುವಂಥದ್ದು. ಯಾಕೆಂತಂದರೆ ಉಪ್ಪಿನಂಗಡಿ ಪೊಲೀಸರು ಮಿಂಚಿನ ದಾಳಿಯನ್ನು ನಡೆಸಿ 7 ಜನರನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದು. ಇದೀಗ ನಾವಿರುವಂತಹದ್ದು ಪದ್ಮುಂಜದ ಅಡೆಂಜದಲ್ಲಿರ್ತಕ್ಕಂತಹ ಈ ವಸತಿ ಸಮುಚ್ಚಯದ ಒಂದು ಭಾಗದಲ್ಲಿ ಕೋಟಾ ನೋಟು ಮಾಡುವಂಥವರು ಇದ್ದರು ಅನ್ನುವಂತಹದ್ದು. ಜುಲೈ 15ರಂದು ತಡರಾತ್ರಿ ದಾಳಿಯನ್ನು ನಡೆಸಿ ಜುಲೈ 16ರ ಬೆಳಗ್ಗೆ 6 ಗಂಟೆಯ ತನಕ ಪೊಲೀಸ್ನವರು ಇಲ್ಲೇ ಇದ್ದರು ಅನ್ನುವಂಥದ್ದು. ಈಗ ಇಲ್ಲಿ ಕೆಲವು ಸ್ಥಳೀಯ ಮಹಿಳೆಯರಿದ್ದಾರೆ, ಅವ್ರ ಹತ್ರ ಕೇಳಬೇಕು. ಅಕ್ಕ ಇತ್ತೆ ಮುಲ್ಪ ಏರಿತ್ತೀರಕ್ಕ? ಏರಿತ್ತೇರ್ದು ಹೆಂಗೆ ಗೊತ್ತಿದ್ದೆ ನೆಟ್ಟು ಬಾಡಿಗೆ ಇತ್ತೇರು ಜನ ನೆಟ್ಟು ಪಗೆಲ್ದಲ್ಲವರೆಗೆ ಇರ್ಗಿರು. ಗಾಡಿ ಮಾತ್ರ ಇತ್ತಿನ ತಂದೆ ಪಗೆಲ್ದುವರೆಗೆ ಇರ್ಗಿರು. ದಾಲಜ್ಜಿ ಮುರಾನಿ 2 ಜನ ಮಾತ್ರ ಬೇನ್ ಪೆತ್ತಾನ ಗಂಟ್ರ ಬಂದಾಗ ಬಲ್ಪು 2 ಜನ ಇತ್ತೇರು ನೆಟ್ಟು ಈ ರೂಮ್ 6 ರೂಮ್ ಇತ್ತೇರು. 6 ರೂಮ್ ಇತ್ತೇರು. ಇತ್ತೆ ನೀಕ್ಲೆಗೆ ಮುಲ್ಪಜ್ಜಿ ನೋಟು ಮಾಲ್ತೊಂದಿತ್ತೇರಿಗೆ ಗೊತ್ತುಂಡ? ಅವು ಗೊತ್ತಿದ್ದ ಇತ್ತೆ ಇನಿಯೇ ಗೊತ್ತು. ಇನಿಯೇ ಗೊತ್ತು. ಇನಿಯೇ ಗೊತ್ತು. ಇತ್ತೆ ಇನಿ ಬಲ್ಪು ಪೊಲೀಸ್ ಹಾಕ್ಲು ಗೊತ್ತಾಡ? ಅವೇ ಬಯಲ್ಸ್ನಾಗ್ಲು ರೈಡ್ ಮಾಡ್ತಾನೆ ಗೊತ್ತಾಯ್ನ ಇನಿ ಅಂಚನೆ ಗೊತ್ತಾಯ್ನೆ. ಅಂಚನೆ ಗೊತ್ತಾಯ್ನ. ರಾತ್ರಿ ಬಸ್ತಿಯರಿಗೆ ಅದ? ರಾತ್ರಿ ಬರ್ತದರಿಗೆ 2 ಗಂಟೆ ಬಲ್ಪುಗು ಅವೇ ಈಗಲೇ ಬಲ್ಪು ಗೊತ್ತಾಯ್ನ. ಬಲ್ಪು ಗೊತ್ತಾಯ್ನ. ತುಲೆ ಇದು ಇವರದ್ದೊಂದು ಅಂದ್ರೆ ಇಲ್ಲಿ ಸ್ಥಳೀಯರ ಮಾತು. ಈ ಕಟ್ಟಡದಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸಿಕೊಂಡು ಭಾರತೀಯ ನಕಲಿ ಕರೆನ್ಸಿ ನೋಟ್ಗಳನ್ನು ಮುದ್ರಿಸ್ತಾ ಇದ್ರು ಅನ್ನುವಂಥದ್ದು. ಜೊತೆಗೆ ಉಪ್ಪಿನಂಗಡಿ ಠಾಣಾ ಉಪನಿರೀಕ್ಷಕರಾದ ಸುತೇಶ್ KP ರವರಿಗೆ ಮಾಹಿತಿ ಬಂದಂಥದ್ದು. ಅವರು ಸಿಬ್ಬಂದಿಗಳೊಂದಿಗೆ 16/7/2026ರಂದು ಬೆಳಗ್ಗಿನ ಜಾವ ಅಂದರೆ ರಾತ್ರಿ ಬಂದು ಬೆಳಗ್ಗಿನ ತನಕ ಅಲ್ಲಿ ದಾಳಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಆರೋಪಿತರಾದಂತಹ ಇಬ್ರಾಹಿಮು, ಶರೀಫು, ಸಂದೀಪ, ಪುಂಡಳಿಕ, ಶೋಳಂಬಿ, ಮಹಮ್ಮದ್ ನಬಾಸ್, ಸಲ್ಮಾನ್ ಫಾರೀಸ್, ಸಿರಾಜುದ್ದೀನ್, ಇರ್ಷಾದ್ ಇವರನ್ನು ವಶಕ್ಕೆ ಪಡೆದಿದ್ದಾರೆ. ಸ್ಥಳದಲ್ಲಿ 500 ಮುಖಬೆಲೆಯ ನೋಟು 500 ರೂಪಾಯಿ ಮುಖಬೆಲೆಯ ನೋಟುಗಳಂತೆ ಕಾಣುವ A4 ಸೈಜ್ ಹಾಳೆಗಳು 21 ಹಾಗೂ ಗಣಕಯಂತ್ರ, ಜೆರಾಕ್ಸ್ ಮಿಷಿನ್, ಸೀಲ್ಗಳು ಸೇರಿದಂತೆ ಹಲವಾರು ಸೊತ್ತುಗಳನ್ನು ಅಲ್ಲಿ ಪತ್ತೆಯಾಗಿತ್ತು. ಅವೆಲ್ಲವನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ದಾಳಿಯ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಬಿಂದುಮಣಿ RN IPS ರವರು ಹಾಗೂ ಕೊಡಗು ಜಿಲ್ಲಾ ಸಿಬ್ಬಂದಿಗಳಾದ ಯೋಗೀಶ್ B, ನಿರಂಜನ್ ಅವರು, ದಾಖಾ ಜಿಲ್ಲಾ ವಿಶೇಷ ಘಟಕದ ಪೊಲೀಸ್ ನಿರೀಕ್ಷಕರಾದಂತಹ ನಂದಕುಮಾರ್ ಹಾಗೂ ಸಿಬ್ಬಂದಿಗಳಾದ ASI ದೀಪಕ್, HC ಸತೀಶ್ ಹಾಗೂ HC ರೌಫ್ ಅವರು ಕೂಡ ಈ ಜಾಲವನ್ನು ಪತ್ತೆ ಮಾಡಲಿಕ್ಕೆ ಪೊಲೀಸರು ಅಂದರೆ ಉಪ್ಪಿನಂಗಡಿ PSI ಅವರೊಂದಿಗೆ ಸಹಕರಿಸಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಏನು ಅಂತಂದರೆ ಆ ನೋಟಿನಲ್ಲಿ ಬರೆಯುವಂತಹ ವರ್ಡಿಂಗ್ಸ್ ಕೂಡ ನಿಮಗೆ ಕಾಣ್ತಾ ಇದೆಯಾ ಅಲ್ಲಿ? ಒಂದು ರಿಸರ್ವ್ ಬ್ಯಾಂಕ್ ಅನ್ನುವಂತಹ ಸ್ಪೆಲ್ಲಿಂಗ್ ಇದು. ಈ ಸ್ಪೆಲ್ಲಿಂಗನ್ನು ಗಮನಿಸ್ತಾ ಇದ್ದೀರಿ. ರಿಸರ್ವ್ ಬ್ಯಾಂಕಿನ ಬ್ಯಾಂಕ್ ಅನ್ನೋ ಸ್ಪೆಲ್ಲಿಂಗು, ಆನಂತರ 05 ನೋಟ್ ನಂಬರು, ಜೊತೆಗೆ ಇಷ್ಟು ನೋಟುಗಳನ್ನು ಇಲ್ಲಿ ಸುಟ್ಟು ಹಾಕಿದ್ದಾರೆ ಅನ್ನುವಂತಹದ್ದು ಸ್ಪಷ್ಟವಾದಂತಹ ಮಾಹಿತಿ. ಆ ನೋಟನ್ನು ಸುಟ್ಟು ಹಾಕಿರುವುದಕ್ಕೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ನೋಟುಗಳು ಕೂಡ ಇತ್ತು, ಒಂದಷ್ಟು ನೋಟುಗಳು ಇಲ್ಲಿ ಪತ್ತೆಯಾಗಿತ್ತು ಅನ್ನುವಂಥದ್ದು. ಜೊತೆಗೆ ಪೊಲೀಸರು ಎಲ್ಲವನ್ನು ಕೂಡ ವಶಪಡಿಸಿಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥದ್ದು. ಇದೀಗ ಆ ಒಂದು ಮನೆಯ ಹಿಂಬಾಗಿಲಿನ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇಲ್ಲಿ ಓಪನ್ ಇರುವಂತಹ ಕಿಟಕಿಯಿಂದ ನಾವು ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಇಲ್ಲಿ ಇರ್ತಕ್ಕಂಥದ್ದು ಮಿಷಿನರಿ, ಪ್ರಿಂಟಿಂಗ್ ಮಿಷಿನ್ ಎಲ್ಲ ಇಲ್ಲೇ ಇದೆ, ಅದನ್ನು ವಶಪಡಿಸಿಕೊಂಡಿಲ್ಲ ಅಂತ ಅನಿಸುತ್ತೆ. ಅದರ ಜೊತೆಗೆ ಶೀಟ್, ಆ ಟೇಬಲ್ನಲ್ಲಿ ಶೀಟ್ಗಳನ್ನು ಗಮನಿಸ್ಬೋದು. ನೀವು ಟೇಬಲ್ನಲ್ಲಿ ಶೀಟ್ಗಳನ್ನು ಗಮನಿಸ್ಬೋದು. ಇಲ್ಲಿರ್ತಕ್ಕಂಥ ಕಂಪ್ಯೂಟರ್ ಇನ್ನಿತರ ಎಲ್ಲ ಪರಿಕರಗಳನ್ನು ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿರ್ತಕ್ಕಂಥ ಶೀಟ್ಗಳನ್ನು ಗಮನಿಸ್ತಾ ಇದ್ದೀರಿ, ಜೊತೆಗೆ ಪ್ರಿಂಟಿಂಗ್ ಮಿಷಿನನ್ನು ಗಮನಿಸ್ತಾ ಇದ್ದೀರಿ. ಇವೆಲ್ಲವೂ ಕೂಡ ನಿನ್ನೆ ರಾತ್ರಿ ದಾಳಿ ಆದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲೋಲ ಕಲ್ಲೋಲ ಆಗಿದೆ. ಯಾಕಂತಂದರೆ ಏಕಾಏಕಿ ದಾಳಿ ಇಲ್ಲಿಗೆ ಆಗಿದ್ದು 7 ಜನರ ವಿರುದ್ಧ ಕೇಸ್ ದಾಖಲಾಗಲಿಕ್ಕಿದೆ. ಜೊತೆಗೆ ಅವರನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಏನೇನಾಯಿತು? ಇಲ್ಲಿ ಸ್ಥಳೀಯರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ವಿಜಯ್ ಕುಮಾರ್.
ಓಕೆ, ಏನು ಮಾಡ್ತಿದ್ದೀರಿ? ನಾನು ಆಟೋ ಡ್ರೈವರ್. ಏನಾಯಿತು ನಿನ್ನೆ? ನಿನ್ನೆ ನನಗೆ ಒಂದು 1:30 ಗಂಟೆಗೆ ಹ್ಮ್. ಪೊಲೀಸವ್ರು ಕಾಲ್ ಮಾಡಿದರು, ಇಲ್ಲಿ ಬರಬೇಕು ಅರ್ಜೆಂಟಾಗಿ. ನನಗೆ ಏನು ವಿಷಯ ಗೊತ್ತಿರಲಿಲ್ಲ. ಆನಂತರ ಇಲ್ಲಿ ಬಂದು ನೋಡುವಾಗ ಇಲ್ಲಿ ಫ್ರಂಟ್ ಇದು ಕೋಟ ನೋಟು ಫ್ರಂಟ್ ಮಾಡಿದ್ದನ್ನು ಕಂಡಿತ್ತು. ಮತ್ತು ಇಲ್ಲಿ ನೋಡುವಾಗ ಇಲ್ಲ, ಅಲ್ಲಿ ಒಣಗಿಸ್ಲಿಕ್ಕೆ ತಯಾರು ಮಾಡಿದ್ರು ದಾರ ಕಟ್ಟಿ. ಮತ್ತು ಇಲ್ಲಿ ಮೇಲ್ಗಡೆ ಕೂಡ ಪ್ರಿಂಟಿಂಗ್ ಮಿಷಿನ್ ಇದೆ. ಮತ್ತು ಇಲ್ಲಿ ಪ್ರಿಂಟಿಂಗ್ ಇದು ತೆಗ್ದದ್ದು ಇತ್ತು, ಫ್ರಂಟ್ ಒಂದು A4 ಶೀಟಲ್ಲಿ ತೆಗ್ದು ಇತ್ತು. ಮತ್ತು ಅದಕ್ಕೆ ಬೇಕಾಗುವಂಥ ಲಿಕ್ವಿಡ್ಗಳೆಲ್ಲ ಅಲ್ಲಿ ಇತ್ತು. ಅದನ್ನೆಲ್ಲ ನಾನು ನೋಡಿದ್ದೇನೆ. ಮತ್ತಂದರೆ ಇಲ್ಲಿ ಸ್ಥಳೀಯರು ಒಬ್ಬರು ಇದ್ದರು, ಅವರು ನಮ್ಮ ಪರಿಚಯನೇ, ಸಿಯಬ್ ಅಂತ. ಮತ್ತು ಅವರು ಪುತ್ತಿಲದವರೊಬ್ಬರು, ಅವರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಮತ್ತು ಬೇರೆ ದೂರದವರೆಲ್ಲರು. ಮತ್ತು ಅವರು ಮತ್ತು ಇವರು ಸ್ಕ್ವಾಡ್ನವರು ಮತ್ತೆ ಬಂದರು, ಎಲ್ಲ ಇದನ್ನು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಮಿಂಚಿನ ದಾಳಿ ಅಂತ ಹೇಳ್ಬೋದು ಪೊಲೀಸರದ್ದು. ಎಷ್ಟು ಗಂಟೆ ಬಂದರು, ಎಷ್ಟು ಗಂಟೆ ತನಕ ಇದ್ರು? ನನಗೆ ಫೋನ್ ಮಾಡಿದ್ದು 1:30 ಗಂಟೆಗೆ ರಾತ್ರಿ. ರಾತ್ರಿ. ಆನಂತರ ಅಲ್ಲಿಂದ ಸಾಧಾರಣ 5:45 ತನಕ ಇಲ್ಲಿದ್ದರು. ಮತ್ತು ನಾವು ಹೋಗಿದ್ದೇವೆ, ನಮ್ಮ ಮಹಾಜರು ಮಾಡಿ ನಮ್ಮ ಸಹಿ ಎಲ್ಲ ತಗೊಂಡು ಹೋಗಿದ್ದಾರೆ. ನೀವು ಸಾಕ್ಷಿಯಾಗಿದ್ರಿ? ಇದ್ದಿದ್ದು. ಓಕೆ ಓಕೆ. ಏನು ಅನಿಸುತ್ತೆ ಸರ್, ನಿಮ್ಮ ಊರಿನಲ್ಲಿ ಇಂಥದ್ದೊಂದು ಮನೆ, ಇಂಥ ಮನೆಯಲ್ಲಿ ಒಂದು ಕೋಟಾ ನೋಟು ನೀವು ಪ್ರತ್ಯಕ್ಷವಾಗಿ ನೋಡಿದ್ದೀರಿ, ಏನು ಹೇಳ್ತೀರಿ? ಇದೊಂದು ಇಲ್ಲಿ ಆಗುವಂಥದ್ದು ಒಂದು ದುರಕರ ದೃಷ್ಟಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಈ ಥರ ನಡೀತಂತ ಯಾರು ಅನಿಸ್ಲಿಲ್ಲ. ಅದು ನಮಗೆ ಒಂದು ಈ ಊರಿಗೆ ಒಂದು ಕಳಂಕ ತಂದಿದೆ ಅಂತ ಹೇಳ್ಬೋದು. ಇದರ ಬಗ್ಗೆ ಹೇಳೋದಾದರೆ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಪೊಲೀಸ್ ಇಲಾಖೆ, ಹಾಗೂ ಊರವರು ಕೂಡ ಗೊತ್ತಿದ್ದರೂ ಕೂಡ ಇದನ್ನು ಹೇಳಬೇಕಂತ ಹೇಳೋದು ನನ್ನ ಮನವಿ. ಮತ್ತು ಕೆಲವು ಮೊದಲೆಲ್ಲ ಹೇಳ್ತಾಯಿದ್ರು ಇಲ್ಲಿ ವೇಶ್ಯಾವಾಟಿಕೆ ಎಲ್ಲ ನಡೀತಿತ್ತು, ಮತ್ತು ಗಾಂಜಾ ಎಲ್ಲ ಸಪ್ಲೈ ಮಾಡ್ತಾಯಿದ್ರು ಊರಿನವರು ಹೇಳ್ತಿದ್ರು. ನಾವು ಕಣ್ಣಾರೆ ಕಂಡಿಲ್ಲ, ಆದರೆ ಸ್ಥಳೀಯರು ಹೇಳುವ ಮಾತನ್ನು ಹೇಳಿದ್ದೇನೆ ಅಷ್ಟೇ. ಓಕೆ. ಈಗ ನಿನ್ನೆ ಅವರು 7 ಜನ ಇದ್ರು ಇಲ್ಲಿ? ಹಾಂ, ಇದ್ದರು. ರಾತ್ರಿ 7 ಜನ ಕೂಡ ಕೆಲಸ ಮಾಡ್ತಾಯಿದ್ರು. ಹಾಂ, ಅಂದರೆ ದಾಳಿ ಆಗುವಾಗ ಅವರು ಇದ್ರು? ಇದ್ರು 7 ಜನ ಕೂಡ ಇದ್ದರು ಇಲ್ಲಿ. ಓಕೆ. ಏನು ಹೇಳ್ತೀರಿ ಇದನ್ನು ನೋಡಿದಾಗ? ಆಶ್ಚರ್ಯ ಅಂತ ಕಾಣ್ತುಂಟು. ಹೀಗೊಂದು ಬಿಸ್ನೆಸ್ ಮಾಡ್ಬೋದು? ಹೌದು. ದುಡ್ಡೇ ಇಲ್ಲಿ ಪ್ರಿಂಟ್ ಮಾಡೋದು? ಹೌದು, ದುಡ್ಡು ಈ ಎಷ್ಟು ತಿಂಗಳಿಂದ ಮಾಡ್ತಿದೆ ಅಂತ ಅದು ಗೊತ್ತಿಲ್ಲ ಮಾತ್ರ. ಅಂದರೆ ಅದಕ್ಕಿಂತ ಮೊದಲು ಮಾಡಿ ಚಲಾವಣೆ ಆಗಿದ್ವಾ ಇಲ್ವಾ ಅಂತ ಕನ್ಫರ್ಮ್ ಗೊತ್ತಿಲ್ಲ ನಮಗೆ. ಅದರ ಬಗ್ಗೆ ಮಾಡಲಿಕ್ಕೆ ಗೊತ್ತಿಲ್ಲ ನಮಗೆ. ಈ ಮಿಷಿನರಿ ಇಷ್ಟೇ ಅಥವಾ ಬೇರೆ ತಗೊಂಡೋಗಿದ್ದಾರಾ? ಮಿಷಿನರಿ ಕಂಪ್ಯೂಟರ್ ಎಲ್ಲ ತಗೊಂಡೋಗಿದ್ದಾರೆ. ಮತ್ತು ಅದಕ್ಕೆ ಬೇಕಾದಂಥ ಲಿಕ್ವಿಡ್ ಮೆಟೀರಿಯಲ್ ಎಲ್ಲ ಇತ್ತು, ಅದನ್ನು ತಗೊಂಡೋಗಿದ್ದಾರೆ ಪೊಲೀಸವರು. ಮತ್ತು 800 KL ರಿಜಿಸ್ಟರ್ ನಂಬರ್ ಇದ್ದೊಂದು 800 ಆಲ್ಟೋ ಕಾರ್ ಇತ್ತು, ಅದನ್ನು ಕೂಡ ಕೊಂಡೋಗಿದ್ದಾರೆ. ಮತ್ತು 3 ಆ್ಯಕ್ಟಿವ್ ಇದೆ ಅಲ್ಲಿ, 125 ಆಕ್ಸೆಸ್ ಅದೊಂದುಂಟು, ಅದು ಕೂಡ ಸೀಸ್ ಆಗಿದೆ. ಮತ್ತು ಮೇಲಿನ ಅಂತಸ್ತಲ್ಲಿ ಕೂಡ ಇದು ಪ್ರಿಂಟಿಂಗ್ ಮಿಷಿನ್ ಇದೆ. ಎಷ್ಟು ಮಿಷಿನ್ ಇತ್ತು ಇಲ್ಲಿ? ಒಟ್ಟು 3 ಉಂಟು. 3 ಪ್ರಿಂಟಿಂಗ್ ಮಿಷಿನ್? 3 ಉಂಟು. ಓಕೆ. ಇಲ್ಲಿ ಒಂದು ಜೆರಾಕ್ಸ್ ಒಂದು, ಮತ್ತು ಅಲ್ಲಿ ಚಿಕ್ಕದೊಂದು ಎಲ್ಲ ತಗೊಂಡೋಗಿದ್ದಾರೆ? ಅಲ್ಲಿ ಉಂಟು, ದೊಡ್ಡದುಂಟು, ಅದೆಲ್ಲ ಎಲ್ಲ ತಗೊಂಡೋಗಿದ್ದಾರೆ. ಈಗ ಪೊಲೀಸರು ರೈಡ್ ಮಾಡಿ ಒಂದಷ್ಟು ಪೊಲೀಸರಿಗೆ ನೋಟುಗಳು ಸಿಕ್ಕಿದೆವಲ್ಲ? ಸಿಕ್ಕಿದೆ. ಪೊಲೀಸರಿಗೆ ನೋಟ್ಗಳು ಕೂಡ ಸಿಕ್ಕಿದ್ದಾವೆ. ಇದೀಗ ಇಲ್ಲಿಯ ದೃಶ್ಯಾವಳಿ, ಇದು ಮನೆಯ ಹಿಂಭಾಗದ ದೃಶ್ಯಾವಳಿ. ಆ ನೋಟನ್ನು ಹೊತ್ತಿಸಿ ಹಾಕಿರುವಂಥ ದೃಶ್ಯ ನೋಡುವ. ಇಲ್ಲಿ ಮನೆ ಒಳಗೆ ಏನಾದರೂ ಕಾಣುತ್ತಾ ಅಂತ. ಈಗ ನಿಮಗೆ ಅಲ್ಲಿ ಹೋಲ್ಸ್ ಕಾಣ್ತದೆ. ಇದೆಲ್ಲವೂ ಕೂಡ ಅಲ್ಲಿ ಮೊಳೆ ಹೊಡೆಯೋದಕ್ಕೆ ಬಳಸಲಾಗಿರುವಂಥ ಹೋಲ್ಸು. ಅದರ ಜೊತೆಗೆ ಈ ಕಿಟಕಿಯ ಬಾಗಿಲಿನಲ್ಲಿ ನಿಮಗೆ ಹಗ್ಗ ಕಾಣ್ತಾ ಇದೆ. ಇದು ಅಲ್ಲಿಂದ ಅಲ್ಲಿಗೆ ಕಟ್ಟಿ ಅದರಲ್ಲಿ ನೋಟನ್ನು ಒಣಗಿಸ್ತಾ ಇದ್ರು. ಇದು ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯ. ನೋಟನ್ನು ಒಣಗಿಸ್ಲಿಕ್ಕೆ ಬಳಸ್ತಾ ಇದ್ದಂಥ ಹಗ್ಗ ನಿಮಗೆ ಕಾಣ್ತಾ ಇದೆ ಇದೀಗ ಮೇಲ್ಭಾಗದಲ್ಲಿ. ಅದರ ಜೊತೆ ಕೆಳಭಾಗದಲ್ಲಿ ಈಗಿರ್ತಕ್ಕಂಥದ್ದು ಏನು ಅಂತ ನಿಮಗೆ ತೋರಿಸ್ತಿದ್ದೀವಿ ಅಷ್ಟೇ. ಆದರೆ ಪೊಲೀಸರು ರೈಡ್ ಮಾಡಿದಾಗ ಇಲ್ಲಿ ಒಣಗಿಸ್ಲಿಕ್ಕೆ ಹಾಕಿದ್ರು. ಇಲ್ಲಿ ಹಾಕಿದ್ರಾ? ಇಲ್ಲ, ರೆಡಿ ಮಾಡ್ತಿದ್ರು ಅಷ್ಟೇ. ಪಿನ್ನೆಲ್ಲ ಇತ್ತು, ಒಣಗಿಸ್ಲಿಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ರು. ನೋಡಿ, ಇದು ಮೇಲ್ಭಾಗದ ಹಗ್ಗ ತೋರಿಸ್ತಾ ಇದೀವಿ ನಿಮಗೆ. ಇಲ್ಲಿ ಕೆಳಭಾಗದಲ್ಲಿ ಪಿನ್ ಕೂಡ ಇದ್ದಾವೆ. ಇಲ್ಲಿ ಒಣಗಿಸ್ಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಂಡಿದ್ರು ಅನ್ನುವಂತಹದ್ದು. ಇಲ್ಲಿ ಮೇಲ್ಭಾಗದಲ್ಲಿ ನೋಡಿ ನಿಮಗೆ ತೋರಿಸ್ತೀವಿ.
ಹಗ್ಗ, ಅದರ ಜೊತೆಗೆ ಅಲ್ಲಿ ಮೊಳೆ ಹೊಡೆದಿರೋದಕ್ಕೆ ಸಾಕ್ಷಿ ನೋಡಿ, ಲೈನಾಗಿ ಹೊಡೆದಿದ್ದಾರೆ. ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಒಂದು ರೂಮು. ನೋಡುವ ಮತ್ತೇನಾದರೂ ಕಾಣ್ತದಂತ. 10 ಲೈನ್ ಯಾವುದು ಇದು ಅಂದರೆ ಇದರಲ್ಲಿ 10 ಲೈನ್ ಹಾಕಿತ್ತು ಹಾಂ ದಾರ. ಅದು ಒಣಗಿಸ್ಲಿಕ್ಕೆ ಒಣಗಿಸ್ಲಿಕ್ಕೆ ಹಾಕಿದೆ. ಮತ್ತು ಅದರಲ್ಲಿ 6 ಇತ್ತು. 6 ಲೈನ್. ಓಕೆ, 16 ಲೈನಲ್ಲಿ ಒಣಗಿಸ್ಲಿಕ್ಕೆ ಬೇಕಂತ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರು ಅನ್ನುವಂಥದ್ದು. ಇನ್ನೊಂದಷ್ಟು ಪರಿಕರಗಳು ಸಿಕ್ಕಿದೆ ನೋಡಿ. ಇದು ನೋಡಿ, ಇಲ್ಲಿ ಕೋಟಾ ನೋಟಿನ ಒಂದಷ್ಟು ಪರಿಕರಗಳು ಸಿಕ್ಕಿರುವಂಥದ್ದು. ಇದು ಒಣಗಿಸ್ಲಿಕ್ಕೆ ಬಳಕೆ ಮಾಡುವಂತಹ ರೂಮ್ ಅನ್ನುವಂಥದ್ದು ಸ್ಪಷ್ಟ. ಜೊತೆಗೆ ಅಲ್ಲಿ ಹಗ್ಗ ಕಟ್ಟಿರುವಂತಹದ್ದು, ಮೊಳೆ ಹೊಡೆದಂತಹ ಒಂದು ಸ್ಥಳವನ್ನು ಕೂಡ ತಾವು ನೋಡಿದ್ರಿ. ನೋಡಿ, ಒಂದು ಬಾಕ್ಸ್ ಕಾಣ್ತಾ ಇದೆ, ಮೇಡ್ ಇನ್ ಕೊರಿಯಾ ಅಂತ ಇರುವಂತಹ ಬಾಕ್ಸ್ ಒಳಭಾಗದಲ್ಲಿ. ನೋಡಿ, ಅಲ್ಲಿ ಹಗ್ಗ ಕಟ್ಟಿ ಒಣಗಿಸ್ಲಿಕ್ಕೆ ವ್ಯವಸ್ಥೆ ಮಾಡಿರುವಂಥ ಇನ್ನೊಂದು ರೂಮ್ ಇದು. ನಿಮಗೆ ಹಗ್ಗ ಕಾಣ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋ. ಪ್ರಿಂಟ್ ಮಾಡುವ ಮಿಷಿನ್ ಈಗ ನೋಡ್ತಾ ಇದ್ರಿ. ಎಸ್, ಇದೀಗ ಒಳಭಾಗದಲ್ಲಿ ಪ್ರಿಂಟ್ ಮಾಡುವ ಮಿಷಿನನ್ನು ತಾವೀಗ ನೋಡ್ತಾ ಇದ್ರಿ. ಪೇಪರ್ದಂದು ಉಂಟು ತಮ್ಮಣ್ಣ, ಪೇಪರ್ ಎಸ್, ಆ ಜೊತೆಗೆ ಪೇಪರ್ ಕಟ್ ಎಲ್ಲವೂ ಕೂಡ ಗಮನಿಸ್ತಾ ಇದ್ರಿ. ನೋಡಿ, ಆ ಗ್ರೀನ್ ಪೇಪರ್ ಕೂಡ ಗಮನಿಸ್ತಾ ಇದ್ರಿ. ಇದೆಲ್ಲವೂ ಕೂಡ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು ಈ ಬಿಲ್ಡಿಂಗ್ ಒಳಭಾಗದಲ್ಲಿ. ಆನಂತರ ಗ್ರೀನ್ ಲೈಟ್, ಇದಕ್ಕೆ ಬೇಕಾದಂತಹ ವ್ಯವಸ್ಥೆ, ಗ್ರೀನ್ ಲೈಟನ್ನು ಮಾಡಿಕೊಟ್ಟಿದ್ದಾರೆ. ಆ ಎಲ್ಲ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ ಒಳಭಾಗದ್ದು. ಸಂಪೂರ್ಣ ಚಿತ್ರಣ, ಒಳಭಾಗದ ಚಿತ್ರಣಗಳನ್ನು ಕೂಡ ನೋಡಿದಿರಿ. ಅದರ ಜೊತೆಗೆ ಈಗಾಗಲೇ ಪೊಲೀಸರು ಬಂದು ಸೀಸನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಎದುರು ಭಾಗದಲ್ಲಿರ್ತಕ್ಕಂಥದ್ದು ಒಂದು ಹಳೆಯ ಕ್ಯಾಶಿಯೋ ಫ್ಯಾಕ್ಟ್ರಿ ಎದುರು ಭಾಗದಲ್ಲಿದೆ. ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಬಿಲ್ಡಿಂಗ್ನ ದೃಶ್ಯಾವಳಿ. ಈಗಾಗಲೇ ಪೊಲೀಸರು ಕೂಡ ಇಲ್ಲಿಗೆ ಬಂದು ರೈಡ್ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಬೆಳ್ತಂಗಡಿಯ DYSP ರೋಹಿಣಿ ಅವರು ಈ ಒಂದು ಘಟನಾ ಸ್ಥಳಕ್ಕೆ ಆಗಮಿಸ್ತಾ ಇರುವಂತಹದನ್ನು ತಾವು ಗಮನಿಸ್ತಾ ಇದ್ದೀರಿ. ಜೊತೆಗೆ ನಿನ್ನೆ ರಾತ್ರಿ ದಾಳಿ ಆದ ನಂತರ ಇದೀಗ ಇವತ್ತು ಪೊಲೀಸ್ ಅಧಿಕಾರಿಗಳಲ್ಲಿ ಓರ್ವರಾಗಿರುವಂತಹ ಬೆಳ್ತಂಗಡಿಯ DYSP ರೋಹಿಣಿ ಅವರು ಆಗಮಿಸ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಸಂಚಲನಕ್ಕೆ ಕಾರಣ ಆಗಿರುವಂತಹ ಕೋಟಾ ನೋಟಿನ ಕಾರ್ಖಾನೆ ಪದ್ಮುಂಜದ ಅಡೆಂಜದಲ್ಲಿ ಇರುವಂಥದ್ದು. ಆ ಕೋಟಾ ನೋಟಿನ ಕಾರ್ಖಾನೆಯ ಮೇಲೆ ಪೊಲೀಸರು ಮಿಂಚಿನ ದಾಳಿ ನಡೆಸಿ 7 ಜನರನ್ನು ವಶಕ್ಕೆ ಪಡೆದ ನಂತರ ಇದೀಗ ರೋಹಿಣಿ ಸಿಕೆ ಅವರು ಆಗಮಿಸ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ತೊಂದರೆ ಇಲ್ಲ. ಇದ್ರಿಸ್ ನಾಲ್ಕು ರೂಮ್ ವೆರಿಫೈ ಮಾಡಿದ್ರೆ ಏನು ಕೊಟ್ಟಿದ್ದಾರೆ? ನಾಗೇಶ್ ಯಾರನ್ನ ಕಳಿಸಿ ಅಂದರೆ ಬೀಗ ಹಾಕಿ ಹಾಗೆ ಆಚೆ ಬೀಗ ಹೊರಗಡೆಯಿಂದ ನೋಡ್ಕೊಂಡು ಬರ್ಬೇಕ ನನಗೆ. ಏನು ಹೇಳಿದ್ದೀರ? ಅದೇ ಹೊರಗಡೆ ಕೀ ಕೊಡದೆ ಕಳಿಸಿದ್ದಾನೆ. ಹಾಂ, ಕೀ ತಗೊಂಡು ಬನ್ನಿ. ಈಗ ಬನ್ನಿ. ಈ ಕೋಟಾ ನೋಟು ತಯಾರಿಸುವಂತಹ ಈ ಮನೆಯ ಬಗ್ಗೆ ಈಗಾಗಲೇ ವಶಕ್ಕೆ ಪಡೆದಿರುವಂಥ ಆರೋಪಿಗಳ ಬಗ್ಗೆ ತನಿಖೆ ಮುಂದುವರೆದಿದೆ. ಹೆಚ್ಚಿನ ತನಿಖೆಯಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಅಶ್ವಥ್ ಶೆಟ್ಟಿ, ದೀಪಕ್ ಕುಮಾರ್, ಸಂದೀಪ್ ಮತ್ತು ನಿಶಾಂತ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಅಡೆಂಜ, ಪದ್ಮುಂಜ.